ಆನೆಕಲ್ಲು ಶಾಲೆಯಲ್ಲಿ ವೈವಿಧ್ಯ ಬೇಸಿಗೆ ಶಿಬಿರ ಸಂಪನ್ನ. ಎಸ್ಎಸ್ಕೆ ಕಾಸರಗೋಡು ಹಾಗೂ ಬಿಆರ್ಸಿ ಮಂಜೇಶ್ವರ ಆಶ್ರಯದಲ್ಲಿ 3 ದಿನಗಳ ವೈವಿಧ್ಯ ಬೇಸಿಗೆ ಶಿಬಿರವು ಆನೆಕಲ್ಲು ಶಾಲೆಯಲ್ಲಿ ಜರುಗಿತು. ಶಿಬಿರದಲ್ಲಿ 3 ದಿನಗಳಲ್ಲಾಗಿ ಪೇಪರ್ ಕ್ರಾಫ್ಟ್, ಥಿಯೇಟರ್ ಗೇಮ್ಸ್, ವಿವಿಧ ಆಟಗಳು, ಸಿನಿಮಾ, ಅಭಿನಯ ಮುಂತಾದ ವಿಚಾರಗಳಲ್ಲಿ ಸರೋಜ ಟೀಚರ್, ರಾಜೇಶ್ವರಿ ಟೀಚರ್, ರಶ್ಮಿ ಟೀಚರ್, ಮೊಯ್ದೀನ್ ಮಾಸ್ಟರ್, ಸದಾಶಿವ ಮಾಸ್ಟರ್, ಪ್ರಕಾಶ್ ಮಾಸ್ಟರ್, ರಾಜು ಮಾಸ್ಟರ್, ಚಂದ್ರಿಕಾ ಟೀಚರ್, ಶ್ಯಾಮಲಾ ಟೀಚರ್ ವಿವಿಧ ಚಟುವಟಿಕೆಗಳನ್ನು ಮಾಡಿದರು. ಸಮಾರೋಪ ಸಮಾರಂಭದಲ್ಲಿ ಶಾಲಾ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾದ ಅಶೋಕ್ ಕೊಡ್ಲಮಗರು ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಾದ ರವಿಶಂಕರ್, ಸಿತಾರಾ ಟೀಚರ್ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಎಲ್ಲಾ ಶಿಬಿರಾರ್ಥಿಗಳಿಗೂ ಸ್ಮರಣಿಕೆ ನೀಡಿ ಅಭಿನಂದಿಸಲಾಯಿತು. ಚೈತ್ರ ಟೀಚರ್ ಬಗಂಬೀಲ ಸ್ವಾಗತಿಸಿ, ಸಿಆರ್ಸಿ ಕೋಆರ್ಡಿನೇಟರ್ ಶೈಲಜಾ ಟೀಚರ್ ವಂದಿಸಿದರು. ತಿಲಕ ಟೀಚರ್ ಕಾರ್ಯಕ್ರಮ ನಿರೂಪಿಸಿದರು.